ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಹಾಫ್ ಮ್ಯಾರಥಾನ್ ಸ್ಪರ್ಧೆಯನ್ನ ಜಯ ಕರ್ನಾಟಕ ಸಂಘಟನೆಯ ಸ್ಥಾಪಕ ಅಧ್ಯಕ್ಷ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಎನ್ ಮುತ್ತಪ್ಪ ರೈ ಅವರು ಉದ್ಘಾಟಿಸಿದರು। ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಕ್ರೀಡಾ ರಂಗದಲ್ಲಿ ಸಾಧನೆ ಮಾಡುವ ಕ್ರೀಡಾಪಟುಗಳನ್ನು ಬೆಂಬಲಿಸುವ ಮೂಲಕ ಭವಿಷ್ಯದಲ್ಲಿ ರಾಜ್ಯಕ್ಕೆ ಒಲಿಂಪಿಕ್ ಪದಕ ಲಭಿಸಬೇಕು ಎಂಬ ಗುರಿ ನನ್ನದು। ಇಂತಹ ಕನಸು ಮತ್ತು ದೂರದೃಷ್ಟಿಯಿಂದಲೇ ರಾಜ್ಯಾಧ್ಯಕ್ಷ ಪದವಿಯನ್ನ ಸ್ವೀಕರಿಸಿದ್ದೇನೆ। ನನ್ನ ಮುಂದೆ ಅನೇಕ ಕನಸಿದೆ। ಗ್ರಾಮೀಣ ಪ್ರದೇಶಗಳ ಕ್ರೀಡಾಪಟುಗಳಿಗೆ ನುರಿತವರಿಂದ ತರಬೇತಿ ಸಂಘಟಿಸುವ ಯೋಜನೆ ಇದೆ ಎಂದರು। ಇನ್ನು ಪಯಸ್ವಿನಿ ನದಿಗೆ ಚೆಕ್ ಡ್ಯಾಂ ನಿರ್ಮಿಸುವ ಮೂಲಕ ನೀರಿನ ಕೊರತೆಯನ್ನ ನೀಗಿಸಬೇಕು। ಈ ಭಾಗದ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು। ತೋಡಿಕಾರ ಭಾಗಮಂಡಲ ರಸ್ತೆ ಅಭಿವೃದ್ಧಿಯಾಗಬೇಕು। ಕಾಂಜಂಗಾಡ್ ಕಾಣಿಯೂರು ರೈಲ್ವೆ ಮಾರ್ಗ ಶೀಘ್ರವಾಗಿ ಮಾಡಬೇಕು। ಇನ್ನು 100 ಕೆವಿ ಸಬ್ ಸ್ಟೇಷನ್ ಪೂರ್ತಿಯಾಗಬೇಕು ಎಂಬ ಬೇಡಿಕೆ ನಮ್ಮದಾಗಿದೆ ಎಂದು ಮುತ್ತಪ್ಪ ರೈ ಹೇಳಿದರು। ಬೆಂಗಳೂರಲ್ಲಿ ಸುಮಾರು 120 ದಿನ ಸುಮಾರು 20,000 ಜನ ಬೆಂಗಳೂರನ್ನು ಕ್ಲೀನ್ ಮಾಡುವಂತಹ ವ್ಯವಸ್ಥೆಗಳನ್ನು ಮಾಡಿಸಿಕೊಂಡಂತೆ ಸುಮಾರು ನೀರಿಲ್ಲದಂಥ ಟೈಮಲ್ಲಿ 1.5 ತಿಂಗಳು ಪ್ರತಿ ಕ್ಷೇತ್ರಗಳಲ್ಲಿ ಬೆಂಗಳೂರಲ್ಲಿ ಮತ್ತು ಸುಮಾರು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಟ್ಯಾಂಕರ್ಗಳಲ್ಲಿ ನೀರನ್ನು ಫ್ರೀಯಾಗಿ ಸಪ್ಲೈ ಮಾಡಿದಂತಹ ಸಂಘಟನೆ ಯಾರು ಜನಪ್ರತಿನಿಧಿಗಳು ಜನರ ಕೆಲಸವನ್ನು ಮಾಡ್ತಾರೆ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಅವರು ಯಾವಾಗ ಜನರಿಗೆ ಸ್ಪಂದಿಸುವುದಿಲ್ವ ಆಗ ಅವರ ವಿರುದ್ಧ ಹೋರಾಟ ಮಾಡುವಂಥದ್ದನ್ನು ಮಾಡಿಕೊಂಡಿದ್ದಾರೆ। ಇದರಿಂದಾಗಿ ನಮಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆಗೆ ಅತಿ ಪ್ರೀತಿಯನ್ನು ಜನರು। ಈ ಸಂದರ್ಭ ಪಿಬಿ ಸುಧಾಕರ್ ರೈ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಪ್ಪ, ಬೆಂಗಳೂರು ಜಿಲ್ಲಾಧ್ಯಕ್ಷ ಜಗದೀಶ್, ದಿನೇಶ್ ಅಡ್ಕಾರ್, ಸುನಿಲ್ ರೈ, ಸಂತೋಷ್ ಮಾರ್ಥಿಲಾ, ವಿಖ್ಯಾತ್ ರೈ ಮೊದಲಾದವರು ಉಪಸ್ಥಿತರಿದ್ದರು।